ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆಯಡಿಯಲ್ಲಿ ಆಟೋಟಂಗಿ ದಿನ ಕಾರ್ಯಕ್ರಮವನ್ನು ಶ್ರೀ ವಿಶ್ವಕರ್ಮ ಕಲಾಮಂದಿರ ಬಜ್ಪೆಯಲ್ಲಿ 13/8/2023 ಆದಿತ್ಯವಾರ ಬೆಳಗ್ಗೆ 9 ಗಂಟೆಗೆ ಆಯೋಜಿಸಲಾಗಿತ್ತು. ಆಟಿ ಎನ್ನುವ ತುಳು ತಿಂಗಳಿನಲ್ಲಿ ಔಷಧೀಯ ಸಸ್ಯಗಳನ್ನು ಪದಾರ್ಥವಾಗಿ, ಆಹಾರವಾಗಿ ಹಿಂದಿನಿಂದಲೇ ನಾವು ಉಪಯೋಗಿಸಿಕೊಂಡು ಬಂದಿರುವಂಥದ್ದು. ತುಳು ಭಾಷೆಯಲ್ಲಿ ಪ್ರಸಿದ್ಧಿಯಾಗಿರುವಂತಹ ಪದಾರ್ಥಗಳು ಉಪ್ಪಡಚಿಲ್ಲ ಕಡ್ಲೆಲ ಅಜೈನ, ಕಣಿಲೆಲ ಪದೆಂಗಿಲ ಗಸಿ, ಚೇವದ ಕಡೆ ಗಸಿ, ಉಪ್ಪಡಚಿಲ್ ಗಸಿ, ಕೊಕ್ಕು ಚಟ್ನಿ, ತಿಮರ ಚಟ್ನಿ, ಕುಡು ಚಟ್ನಿ, ಪತ್ರೊಡೆ ಪಾಯಸ, ಪುಂಡಿಗಸಿ. ಇಲ್ಲಿ ಹೇಳಲ್ಪಟ್ಟಂತಹ ಎಲ್ಲ ಆಹಾರ ಪದಾರ್ಥಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಮಾಡಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಸದಸ್ಯರಿಗೂ ಕೂಡ ಇದನ್ನು ಉಣ್ಣುವಂತಹ ಅವಕಾಶ ಲಭಿಸಿತು.